ಜನದಟ್ಟಣೆ ನಿಯಂತ್ರಣ ಹಾಗೂ ಕೊರೋನಾ ಹರಡುವಿಕೆಯನ್ನು ತಡೆಯುವಲ್ಲಿ ಸುರಕ್ಷಿತ ಅಂತರ ಕಾಯ್ದುಕೊಳ್ಳುವುದು ಅತಿ ಮುಖ್ಯವಾಗಿದ್ದು ಅದನ್ನು ಸರಳ ಸೂತ್ರ ಅನುಸರಿಸುವ ಮೂಲಕ ಪಾಲಿಸಬಹುದು ಎಂದು ಸರಳ ಸೂತ್ರವೊಂದನ್ನು ಸಾಮಾಜಿಕ ಕಾರ್ಯಕರ್ತ ಗಿಲ್ಬರ್ಟ್ ಡಿಸೋಸಾ ನೇತೃತ್ವದ ತಂಡ ಪ್ರಸ್ತಾಪಿಸಿದೆ. ಕಳೆದ ವರ್ಷ ಹಂಪನಕಟ್ಟೆ, ಕಂಕನಾಡಿ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿನ ಗುಂಡಿಗಳನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ಮುಚ್ಚುವ ಮೂಲಕ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರವಾಗಿದ್ದ ಗಿಲ್ಬರ್ಟ್ ಡಿಸೋಸಾ ಹಾಗೂ ಅವರ ತಂಡದ ಇಬ್ಬರು ಸದಸ್ಯರು ಪ್ರೆಸ್ ಕ್ಲಬ್ನಲ್ಲಿ ತಮ್ಮ ಸರಳ ಸೂತ್ರದ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಪ್ರತಿಯೊಬ್ಬರು ಮೊಬೈಲ್ ಸಂಖ್ಯೆಯ ಕೊನೆ ಅಂಕಿಯ ಅನುಸಾರ ನಿಗದಿತ ಅವಧಿಯಲ್ಲಿ ಮಾತ್ರವೇ ಖರೀದಿ ಕಾರ್ಯ ನಡೆಸಿದ್ರೆ ಬಹುತೇಕವಾಗಿ ಸುರಕ್ಷಿತ ಅಂತರವನ್ನ ಕಾಯ್ದುಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಗಿಲ್ಬರ್ಟ್ ಡಿಸೋಸಾ ಹೇಳಿದ್ರು. ಅಧಿಕಾರಿಗಳು ಹಾಗೂ ಇತರ ಸಂಘ ಸಂಸ್ಥೆಗಳು, ಸೋಷಿಯಲ್ ಮೀಡಿಯಾದವರು ಎಲ್ಲ ಪ್ರಯತ್ನ ಪಟ್ಟಿದ್ದಾರೆ. ನಾನು ಕಂಡುಕೊಂಡಂತೆ ಈ ಕೊರೋನಾ ರೋಗವು ಹರಡಲಿಕ್ಕೆ ಒಂದೇ ಪ್ರಮುಖ ಕಾರಣ ಒಬ್ಬರಿಂದ ಒಬ್ಬರ ಸಂಪರ್ಕದಿಂದ ಹರಡುವುದು. ಬೇರೆ ವಿಧಾನದಿಂದ ಇದು ಹರಡುವುದಿಲ್ಲ. ಹೆಚ್ಚಾಗಿ ಒಬ್ಬರು ಇನ್ನೊಬ್ಬರನ್ನು ಕಾಣುವಾಗ ಸೀನಿದಾಗ ಅದು ವೈರಾಣುಗಳು ಅಥವಾ ವೈರಸ್ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಅದಕ್ಕೆ ಸೋಷಿಯಲ್ ಡಿಸ್ಟೆನ್ಸ್, ಕಡಿಮೆ ಪಕ್ಷ 6 ಅಡಿ ಅಂತರವನ್ನು ಇಡಬೇಕು ಎಂಬ ಸಲಹೆಯನ್ನು ತಜ್ಞರು, ಡಾಕ್ಟರ್ಗಳು ನಮಗೆ ನೀಡಿದ್ದಾರೆ. ಈ ಡಿಸ್ಟೆನ್ಸನ್ನು, ಈ 6 ಅಡಿ ಅಂತರವನ್ನು ಇಡುವಲ್ಲಿ ನಾವು ಫೇಲ್ ಆಗಿದ್ದೇವೆ. ಇದನ್ನು ನಾವು ಒಪ್ಪಿಕೊಳ್ಳಬೇಕು. ಇದನ್ನು ನಾನು ನೋಡಿಕೊಂಡು ಇದಕ್ಕೆ ಏನು ಪರಿಹಾರ ಮಾಡಬಹುದು ಎಂದು ನಾನು ಆಲೋಚನೆ ಮಾಡುವಾಗ ನನಗೆ ಹೊಳೆದ ಒಂದು ಸರಳ ಸಲಹೆಯನ್ನು ನಾವು ನಿಮ್ಮ ಮುಂದೆ ಇವತ್ತು ಇಡಲಿಕ್ಕೆ ಪ್ರಯತ್ನಿಸಿದೆ. ಇವಾಗ ನನ್ನ ಪ್ರಕಾರ ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆಯವರೆಗೆ ತೆರೆದಿಡಬೇಕು. ಇದು ನಂಬರ್ 1. ಇದಕ್ಕೆ 10 ಗಂಟೆ ಟೈಮು ಅದರಲ್ಲಿ ಇದೆ. ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆವರೆಗೆ 10 ಗಂಟೆಯ ಕಾಲ ಇದೆ. ಇದನ್ನು 10 ಪಾಲಾಗಿ ವಿಂಗಡಿಸಬೇಕು, 1 ಗಂಟೆ ಪ್ರಕಾರ. ನಿಮ್ಮ ಈ ಪ್ರಜೆಗಳ ಎಲ್ಲ ನಮ್ಮ ನಾಗರಿಕರ ಮೊಬೈಲ್ ನಂಬರಿನ ಕೊನೆಯ ಅಂಕೆ 1, 2, 3, 4, 5 ಇಂದ 10ರವರೆಗೆ, 10 ಅಂತ ಹೇಳಿದರೆ 0. ಈ 10 ಅಂಕೆಯನ್ನು ಈ ಸಮಯಕ್ಕೆ ವಿಂಗಡಣೆ ಮಾಡಿ ಹಾಕಬೇಕು. ಸುದ್ದಿಗೋಷ್ಠಿಯಲ್ಲಿ ಸಾಮಾಜಿಕ ಕಾರ್ಯಕರ್ತರಾದ ಅಲೋಷಿಯಸ್ ಆಲ್ಬುಕರ್ಕ್, ಇಲಿಯಾಸ್ ಸಾಂತೀಸ್ ಉಪಸ್ಥಿತರಿದ್ದರು.